ದರ್ಬೆ ತಡ್ಕ ಮನೆ ತೆರವು ವಿಚಾರಕ್ಕೆ ಸಂಬಂಧಿಸಿ ನ್ಯಾಯ ಒದಗಿಸಿಕೊಡಬೇಕೆಂದು ಆಗ್ರಹಿಸಿ ಪುತ್ತೂರು ಮಿನಿ ವಿಧಾನಸೌಧದ ಮುಂದೆ ಪ್ರತಿಭಟನೆ ನಡೆಸಿದ್ದಾರೆ. ಇನ್ನು ಸ್ಥಳ ಪರಿಶೀಲನೆ ಮಾಡುವುದಾಗಿ ಸಹಾಯಕ ಕಮಿಷನರ್ ನೀಡಿದ ಭರವಸೆ ಮೇರೆಗೆ ಪ್ರತಿಭಟನೆ ಹಿಂಪಡೆದ ಘಟನೆ ನಡೆಯಿತು. ಅಂಬೇಡ್ಕರ್ ಆಪದ್ ಬಾಂಧವ ಟ್ರಸ್ಟ್, ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಸೇರಿದಂತೆ ವಿವಿಧ ಸಂಘಟನೆ ನೇತೃತ್ವದಲ್ಲಿ ಪುತ್ತೂರಿನ ಮಿನಿ ವಿಧಾನಸೌಧದಲ್ಲಿ ಪ್ರತಿಭಟನೆ ನಡೆಯಿತು. ತಹಶೀಲ್ದಾರ್ ಕಚೇರಿಯಲ್ಲಿ ಇಲ್ಲ ಎಂದ ಮಾಹಿತಿ ಪಡೆದ ಸಂಘಟನೆ ತಹಶೀಲ್ದಾರ್ ಸ್ಥಳಕ್ಕೆ ಆಗಮಿಸಬೇಕೆಂದು ಪಟ್ಟು ಹಿಡಿದರು. ಇದೇ ವೇಳೆ ನಗರ ಪೊಲೀಸ್ ಠಾಣೆ ಇನ್ಸ್ಪೆಕ್ಟರ್ ಗೋಪಾಲ್ ನಾಯಕ್ ಅವರು ತಹಶೀಲ್ದಾರ್ ಬದಲಿಗೆ ಸಹಾಯಕ ಕಮಿಷನರ್ ಅವರಲ್ಲಿ ಮಾತನಾಡುವ ಎಂದಾಗ ದಲಿತ ಸಂಘಟನೆ ತಹಶೀಲ್ದಾರ್ ಬರುವಂತೆ ಪಟ್ಟು ಹಿಡಿದರು. ಕೊನೆಗೆ ಸ್ಥಳಕ್ಕೆ ಸಹಾಯಕ ಕಮಿಷನರ್ ಆಗಮಿಸಿ ಶುಕ್ರವಾರ ಸ್ಥಳ ಪರಿಶೀಲನೆ ಮಾಡುವುದಾಗಿ ತಿಳಿಸಿದಾಗ ದಲಿತ ಸಂಘಟನೆ ಪ್ರತಿಭಟನೆ ಹಿಂಪಡೆದರು. ಬಡ ಕುಟುಂಬಕ್ಕೆ ಮನೆ ಮಾಡಿಕೊಡಿ ಎಂದು ಅದೆಷ್ಟು ದಂಡಾಧಿಕಾರಿಗಳಿಗೆ ಮನವಿ ಮಾಡಿದ್ದೆವು, ಆದರೆ ನಮಗೆ ನ್ಯಾಯ ಸಿಗಲಿಲ್ಲ. ಆದರೆ ನಿನ್ನೆ ದಿಢೀರ್ ಆಗಿ ತಹಶೀಲ್ದಾರ್ ಮತ್ತು ವಿಎ ಅವರು ಮನೆ ತೆರವು ಮಾಡುವ ಮೂಲಕ ದಲಿತರ ಮೇಲಿನ ದೌರ್ಜನ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲೂ ಆಗುತ್ತಿರುವಂತೆ ಭಾಸವಾಗಿದೆ ಎಂದು ಪ್ರತಿಭಟನಾಕಾರರು ದೂರಿದರು. ಬಡ ಕೂಲಿ ಕಾರ್ಮಿಕರಾದ ರಘುನಾಥ್ ದರ್ಬೆ ತಡ್ಕವರು ಒಂದು ಸಣ್ಣ ಸರ್ಕಾರಿ ಜಾಗದಲ್ಲಿ 3 ಸೆನ್ಸ್ ಜಾಗದಲ್ಲಿ ಮನೆ ಮಾಡಿಕೊಂಡು ತನ್ನ ಜೀವನ ಸಾಗಿಸ್ತಿದ್ರು. ಹೀಗಿರುವಾಗ ದರ್ಬೆ ತಡ್ಕ ಶಾಲೆಯಲ್ಲಿ ಕಡಿಮೆ ಅಂದರೆ ಒಂದು 2.5 ಎಕರೆ ಜಾಗ ಸರ್ಕಾರಿ ಜಾಗದಲ್ಲಿದ್ದು, ಆ ಸರ್ಕಾರಿ ಜಾಗದ ಒಂದು ಸೈಡಲ್ಲಿ ಇವರು ಒಂದು 3 ಸೆನ್ಸಲ್ಲಿ ಒಂದು ಮನೆ ಮಾಡಿ ಜೀವನ ಸಾಗಿಸ್ತಿದ್ದ ವೇಳೆಗೆ ನಾವು ಅದೆಷ್ಟೋ ಬಾರಿ ಜಿಲ್ಲಾಧಿಕಾರಿ ಅವರಿಗೆ, ತಹಸೀಲ್ದಾರ್ ಅವರಿಗೆ ಮನವಿ ಮಾಡಿ ಅದೊಂದು ಜಾಗ ಅವರಿಗೆ ರೆಕಾರ್ಡ್ ಮಾಡಿಕೊಡಿ, ಇಲ್ಲಾಂದ್ರೆ ಒಂದು ಮನೆ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಡಿ ಅಂತ ಆದಷ್ಟು ಅಧಿಕಾರಿಗಳ ಮುಖಾಂತರ ನಾವು ಮನವಿ ಮಾಡ್ತಾ ಬಂದಿದ್ದು ನಮಗೆ ಎಲ್ಲಿಯೂ ನ್ಯಾಯ ಸಿಗಲಿಲ್ಲ. ಇದಾದ ಕಾರಣ ನಿನ್ನೆ ಇಲ್ಲಿಯ ತಹಸೀಲ್ದಾರ್ ರಮೇಶ್ ಬಾಬುರವರು ಮತ್ತು ವಿ ಎ ಅವರ ಕುಮ್ಮಕ್ಕಿನಿಂದ ನಿನ್ನೆ ಅವರ ಮನೆಗೆ ಹೋಗಿ ಅವರ ಮನೆಯನ್ನು ಒಂದು ಡೆಮಾಲಿಷ್ ಮಾಡುವ ಕೆಲಸವನ್ನು, ಒಂದು 3 ತಾಸಿನ ಕೆಲಸವನ್ನು ಮಾಡಿದ್ದಾರೆ ಇಲ್ಲಿಯ ತಹಸೀಲ್ದಾರ್ ಮತ್ತು ವಿ ಎ ಅವರು. ನಮಗೆ ತುಂಬ ಬೇಸರ ಆಗಿದೆ. ಸಾಮಾನ್ಯ ಯಾಕಂತ ಹೇಳಿದ್ರೆ ಇಲ್ಲಿ ಮಹಾರಾಷ್ಟ್ರ ಯುಪಿಯಲ್ಲಿ ಆಗುವಂಥ ವಿಚಾರ ಇಲ್ಲಿ ನಮ್ಮ ದಕ್ಷಿಣ ಕನ್ನಡದಲ್ಲಿ ಪುತ್ತೂರು ತಾಲೂಕಿನಲ್ಲಿ ಕೂಡ ಆಗ್ತಾ ಇದೆ ಅಂದ್ರೆ ನಮಗೆ ಈ ದಲಿತ ಸಮುದಾಯಕ್ಕೆ ತುಂಬಾ ನೋವಾಗ್ತಾ ಇದೆ. ಪ್ರತಿಭಟನೆಯಲ್ಲಿ ಅಂಬೇಡ್ಕರ್ ತತ್ವ ರಕ್ಷಣಾ ವೇದಿಕೆ ಅಧ್ಯಕ್ಷ ಗಿರಿಧರ್ ನಾಯಕ್, ಅಂಬೇಡ್ಕರ್ ಆಪದ್ ಬಾಂಧವ ಟ್ರಸ್ಟ್ ಜಿಲ್ಲಾಧ್ಯಕ್ಷ ರಾಜು ಹೊಸ್ಮಠ, ಇದರ ತಾಲೂಕು ಅಧ್ಯಕ್ಷ ಹೇಮಂತ್ ಆರ್ಲಪದವು, ಅಂಬೇಡ್ಕರ್ ರಕ್ಷಣಾ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಸುಂದರ ಪಾಟಾಜೆ, ಜಿಲ್ಲಾ ಸಂಯೋಜಕ ಮಂಜುನಾಥ್, ಪ್ರಮುಖರಾದ ಆನಂದ್ ನಿಟ್ಪಳ್ಳಿ, ಸುರೇಶ್ ನಿಟ್ಪಳ್ಳಿ ಮತ್ತಿತರರು ಉಪಸ್ಥಿತರಿದ್ದರು. ಅನೀಶ್ ವಿ4 ನ್ಯೂಸ್, ಪುತ್ತೂರು.